ಹೋಬಳಿಯ ರಾಮಸಾಗರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘ ರಿಜಿಸ್ಟರ್ ಉದ್ಘಾಟನಾ ಸಮಾರಂಭವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಅಂತಾರಾಷ್ಟ್ರೀಯ ಜನಪದ ಗಾಯಕರಾದ ಜೋಯಿಲಾ ಸಿದ್ದರಾಜುರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ಸಂವಿಧಾನ ಸೃಷ್ಟಿಯಿಂದ ಬಾಬಾ ಸಾಹೇಬರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ಸಹ ಗೌರವಿಸಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಪ್ರತಿಯೊಂದು ಮನೆಗಳಲ್ಲೂ ಸಹ ಅವರ ಭಾವಚಿತ್ರವನ್ನು ಇಟ್ಟು ಪೂಜಿಸಬೇಕು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೋರಾಟಗಳನ್ನು ವಿಸ್ತಾರವಾಗಿ ಸಾರ್ವಜನಿಕರಿಗೆ ತಿಳಿಸಿದರು. ಕವಿ ಗೌಡಗೆರೆ ಮಾಯಿಶ್ರೀ ಮತ್ತು ಉಪನ್ಯಾಸಕರಾದ ಗಂಗಾಧರ್ ಅವರು ಮಾತನಾಡಿ, ಅಸ್ಪೃಶ್ಯತೆ ಎಂಬುದು ಇನ್ನೂ ಜೀವಂತವಾಗಿದೆ, ಸಂಪೂರ್ಣವಾಗಿ ತೊಲಗಿಲ್ಲ. ಬಾಬಾ ಸಾಹೇಬರ ಆಶ್ರಯದಂತೆ ಪ್ರತಿಯೊಬ್ಬರಿಗೂ ಸಮಾನತೆಯೇ ದೊರಕಬೇಕು ಎಂಬುದು ಮುಖ್ಯವಾಗಿತ್ತು. ಅದರಂತೆ ದಲಿತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ಸೂತ್ರಗಳನ್ನು ಅಳವಡಿಸಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಆದರ್ಶಗಳಿಗೆ ಪ್ರತಿಯೊಬ್ಬರು ಗೌರವಿಸಬೇಕು ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಕಾರ್ಯಾಧ್ಯಕ್ಷರಾದ ಕಣಕೂರು ಚಂದ್ರಶೇಖರ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಕುರಿತು ವಿವರಣೆಯನ್ನು ನೀಡಿ, ನಾವುಗಳು ಧರಿಸುವಂತಹ ಶಾಲುಗಳು ಸಾಮಾನ್ಯವಾದದ್ದಲ್ಲ, ಒಗ್ಗಟ್ಟಿನ ಸಂಕೇತವಾಗಿದೆ. ಇದನ್ನು ಎಂದಿಗೂ ರಾಜಕೀಯವಾಗಿ ಬೆರೆಸಬಾರದು. ಸಂಘಟನೆಯ ಹೋರಾಟಗಾರನಾಗು, ಮಾರಾಟ ಆಗಬೇಡ ಎಂಬ ಮಾತನ್ನು ಎಂದಿಗೂ ಮರೆಯಬೇಡಿ. ರೈತ ಪರ ಸಂಘಟನೆಗಳು ಎಂದಿಗೂ ದಲಿತ ಪರ ಸಂಘಟನೆಗಳ ಬೆಂಬಲಕ್ಕೆ ಸದಾ ಇರುವುದು. ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿ ಎಂದರು. ಬೈತರ ಹೊಸಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಲಕೃಷ್ಣ ಕಿಟ್ಟಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಶಿವಲಿಂಗು ಮಾತನಾಡಿ, ಸಮಾಜದ ಮುಖ್ಯವಾಹಿನಿಯಲ್ಲಿ ಪ್ರತಿಯೊಬ್ಬರ ನೆರವಾಗುವಂತಹ ಸಂವಿಧಾನ ಬರೆದ ಬಾಬಾ ಸಾಹೇಬರ ಆದರ್ಶಗಳನ್ನು ಪಾಲಿಸಿದರೆ ಅಷ್ಟೇ ಸಂಘಗಳಿಗೆ ಬೆಲೆ ಸಿಕ್ಕಿದಂತಾಗುತ್ತದೆ. ಇಂತಹ ಸಂಘಗಳಿಂದ ದೀನ ದಲಿತರಿಗೆ, ಬಡವರಿಗೆ ನ್ಯಾಯ ಸಿಗುವಂತಹ ಕೆಲಸಗಳು ಆಗಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತರ ಅಭಿವೃದ್ಧಿಗಾಗಿ ನಮ್ಮ ಸಹಕಾರ ಸದಾ ಸಿದ್ಧವಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಲಿಂಗು, ಗ್ರಾಮ ಪಂಚಾಯತ್ ಸದಸ್ಯರಾದ ಅಶೋಕ್, ತಾಲೂಕು ದಲಿತ ಮುಖಂಡರುಗಳಾದ ಜಗದೀಶ್, ಸೋಮೇನಹಳ್ಳಿ, ದಂಡಿನ ಶಿವರಾಕುಮಾರ್, ಡಿಬಿ ಮಹಲಿಂಗಯ್ಯ, ಸುಬ್ರಹ್ಮಣ್ಯ, ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ಗೋವಿಂದರಾಜು, ನಿರ್ದೇಶಕರು, ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ರಾಮಸಾಗರ ಗ್ರಾಮದ ಹಾಗೂ ಅಕ್ಕಪಕ್ಕದ ಹಳ್ಳಿಯ ಹಿರಿಯ ಮುಖಂಡರು, ಗ್ರಾಮಸ್ಥರು ಮುಂತಾದವರು ಭಾಗವಹಿಸಿದ್ದರು. ಶಿಕ್ಷಕರಾದ ಚಂದ್ರಯ್ಯನವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ದೇಶದಲ್ಲಿ ಈ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಅಂಬೇಡ್ಕರ್ ಸಾಹೇಬರು ಅನುಕೂಲ ಆಗುವಂತ ರೀತಿಯಲ್ಲಿ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಾಗ, ಸ್ವತಂತ್ರ ಪೂರ್ವಕ್ಕೆ ನೋಡಿದಾಗ, ವಿಶ್ವದ ಮಹಾನ್ ಚೇತನಗಳು ಅಂತ ಏನಾದರೂ ನಮ್ಮ ಕಣ್ಮುಂದೆ ನಾವು ಯಾರನ್ನಾದ್ರೂ ಜ್ಞಾಪಿಸ್ಕೊಂಡ್ರೆ, ಒಂದು ಮಹಾತ್ಮ ಗಾಂಧೀಜಿಯವರು, ಇವ್ರ ಹೋರಾಟ ಇವತ್ತು ಯಾಕೆ ಇದು ವಿಶ್ವ ಮಟ್ಟದಲ್ಲಿ ಇವರಿಬ್ರು ಯಾವ ದೇಶಕ್ಕೆ ಹೋದ್ರೂ ಅವ್ರ ಪ್ರತಿಮೆಗಳಿದ್ದಾವೆ, ಅವ್ರ ಅನುಯಾಯಿಗಳಿದ್ದಾರೆ, ಅವ್ರ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಕ್ಕಂಥ ಜನ ಇದ್ದಾರೆ ಅಂತಂದ್ರೆ, ಅವರು ಹೋರಾಟದ ದಾರಿ ಬೇರೆ ಬೇರೆ ಆಗಿತ್ತು. ಗಾಂಧೀಜಿಯವ್ರದ್ದು ಮತ್ತೆ ಅಂಬೇಡ್ಕರ್ ಸಾಹೇಬ್ರದ್ದು ಗುರಿ ಒಂದೇ ಇತ್ತು. ಎಲ್ಲಾ ಧರ್ಮದಲ್ಲೂ ಅಷ್ಟೇ, ನಾವೆಲ್ಲ ದೇವ್ರ ಪೂಜೆ ಮಾಡ್ತೀವಿ. ನಾನು ಹಿಂದೂ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ, ಇನ್ನೊಬ್ರು ಚರ್ಚ್ಗೆ ಹೋಗ್ತಾರೆ, ಒಬ್ರು ಮಸೀದಿಗೆ ಹೋಗ್ತಾರೆ. ಎಲ್ಲರ ಉದ್ದೇಶ ಒಂದೇ, ಭಗವಂತನಲ್ಲಿ ಐಕ್ಯ ಆಗೋದು, ಲೀನ ಆಗೋದು, ಒಂದು ದಾರಿ, ಒಂದು ಒಳ್ಳೆ ದಾರಿ ಹುಡ್ಕೊಂಡು ಹೋಗೋದು ಅಷ್ಟೇನೆ. ಯಾವುದೇ ಧರ್ಮ ಇರ್ಬೋದು ಅಥವಾ ಸಮುದಾಯಗಳು ಇರ್ಬೋದು, ಎಲ್ಲರ ಉದ್ದೇಶ ಒಂದು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಒಂದೇ ಇತ್ತು. ಬ್ರಿಟಿಷ್ನವರ ದಾಸ್ಯದಿಂದ ಆಚೆ ಬರ್ಬೇಕಂತಕ್ಕಂಥ ಒಂದು ಏನೇನನ್ನ ಅಳವಡಿಸಿದರೆ ಆ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಎಲ್ಲ ಬಂಧುಗಳು ಒಂದೇ
ಸಮಾಜದ ಕಟ್ಟ ಕಡೆಯನಿಗೂ ಈ ಒಂದು ಸರ್ಕಾರದ ಸವಲತ್ತು ತಲುಪಬೇಕು. ಅವರು ಯಾವುದೇ ಜಾತಿನೇ ಆಗಿರ್ಲಿ ಅಸ್ಪೃಶ್ಯತೆ ಹೋರಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡ ಬಂಧುಗಳೇ, ಏನಪ್ಪಾ ನಾವು ನೋಡ್ತಾ ಇದೀವಿ ಇವತ್ತಿನವರೆಗೂ, ಇವಾಗೆಲ್ಲ ಇತ್ತೀಚೆಗೆ ಎಲ್ಲರಿಗೆ ಎಚ್ಚೆತ್ಕೊತಾ ಇದ್ದಾರೆ. ಯಾಕೆಂದ್ರೆ ನಾವು ನೋಡ್ತೀವಿ ಕೆಲವು ಊರುಗಳಲ್ಲಿ ಅಂಬೇಡ್ಕರ್ ಸಮಿತಿಗಳು ಇತ್ತೀಚೆಗೆ ಮಾಡ್ಕೊತಾ ಇದ್ದಾರೆ. ಯಾಕೆಂದ್ರೆ ಈಗ ನಾವು ಅಂಬೇಡ್ಕರ್ ತಂದಿರ್ತಕ್ಕ ಸಂವಿಧಾನ ಏನು ಅವರೇನು ಒಂದ್ ದಿವಸ ಬರ್ದಿದ್ದಲ್ಲ, ಬೇಕು ಅಂತ ಎಲ್ಲ ಪ್ರತಿಯೊಬ್ಬ ಇವತ್ತು ನಮ್ಮಲ್ಲಿ ಏನು ವೇದಿಕೆ ಮೇಲೆ ಇರುವಂತ ಎಲ್ಲ ಉಪಸ್ಥಿತರು ಅಂತ ಎಲ್ಲರೂ ಹೇಳ್ತಾರೆ, ಅದು ಸಮಾನತೆ ಬೇಕು, ನಮ್ಮ ಹಕ್ಕು ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ನಾನು ಹೊಸದಾಗಿ ಚುನಾಯಿತ ಆದ ಹೋದ ವರ್ಷದಲ್ಲಿ ಎಲ್ಲ ಹಳ್ಳಿಲೂ ಕೂಡ ನಾವು ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ. ಒಂದು ಒಳ್ಳೆ ವಿದ್ಯುತ್ ಅಲಂಕಾರ ಮಾಡಿಸಿ, ದೇವಸ್ಥಾನಗಳಿಗೆ ವಿದ್ಯುತ್ ಅಲಂಕಾರ ಮಾಡಿಸ್ತೀವಿ ಸಹಜವಾಗಿ. ನಾನು ರಾಮಸಾಗರದಲ್ಲಿ ನಮ್ಮ ಮುಖಂಡರುಗಳು ಕೇಳೋ ವಿದ್ಯುತ್ ಅಲಂಕಾರನ ಮಾಡಿಸಿ ವಿಜೃಂಭಣೆಯಾಗಿ ಎಲ್ಲರಿಗೂ ಬೇಕು. ನಮ್ಮ ಕಾಲೋನಿನ ಸಪರೇಟ್ ಮಾಡ್ಕೊಳ್ಳೋದು, ಅವ್ರ ಕಾಲೋನಿ ಸಪರೇಟ್ ಮಾಡ್ಕೊಳ್ಳೋದು ಅದು ಬೇಡ. ಎಲ್ಲ ಕೂಡ ಬುಕ್ಸ್ ಅಲ್ಲಿ ಇದೆ, ಅಂಬೇಡ್ಕರ್ ಅವ್ರು ಹಾಗೆ ಮಾಡಿದ್ರು ಹೀಗೆ ಹೇಳಿದ್ದಾರೆ ಅಂತ. ನಾವು ಬರೀ ಕೇಳ್ತಾ ಇದೀವಿ, ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ವಿದ್ಯಾವಂತರಿದ್ದೀವಿ, ಜೊತೆಗೆ ಸಮಾನತೆ ಅನ್ನೋದು ಬೇಕು. ಆ ಒಂದು ಉದ್ದೇಶಕ್ಕೆ ಆ ಒಂದು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಹೊದ್ದರು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಹೊದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದಿನಗಳು. ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ.